ಈಸಿ ತುಳು ಚಾನೆಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಕರ್ತೃ ಹಾಗೂ ಕರ್ಮ ವಿಭಕ್ತಿಗಳನ್ನು ಕಲಿತೆವು. ಇವತ್ತು ಇನ್ನುಳಿದ ವಿಭಕ್ತಿಗಳನ್ನು ಕಲಿಯೋಣ. ಮೊದಲನೇದು ಕರ್ಣ ವಿಭಕ್ತಿ. ಕರ್ಣ ವಿಭಕ್ತಿ ಪ್ರತ್ಯಯ ದು, ಕನ್ನಡದಲ್ಲಿ ಇಂದ. ಮೊದಲಿಗೆ ಎಲ್ಲ ಸರ್ವನಾಮಗಳನ್ನು ಕರ್ಣ ವಿಭಕ್ತಿಯಲ್ಲಿ ಹೇಗೆ ಬರೆಯುವುದು ಅಂತ ನೋಡುವ. ಹಿಂದಿನ ವಿಡಿಯೋದಲ್ಲಿ ಸರ್ವನಾಮಗಳು ಕರ್ತೃವಿಭಕ್ತಿಯನ್ನು ಹೊರತುಪಡಿಸಿ ಇತರ ವಿಭಕ್ತಿಗಳಲ್ಲಿ ಹೇಗೆ ಬದಲಾಗುತ್ತದೆ ಎಂದು ಕಲಿತಿದ್ದೇವೆ. ಅವುಗಳನ್ನು ಮತ್ತೊಮ್ಮೆ ನೋಡುವ. ಯಾನು, ಎನ, ನಮ, ನಮ ಯಾವುದೇ ಬದಲಾವಣೆ ಇಲ್ಲ. ಎಂಕುಲು, ಎಂಕ್ಲೆ, ಈ, ನಿನ, ಈರು, ಇರೆ, ನಿಕುಲು, ನಿಕ್ಲೆ, ಇಂಬೆ, ಇಂಬೆ, ಆಯೆ, ಆಯೆ, ಮೋಲು, ಮೊಲೆ, ಆಲು, ಅಲೆ, ಮೊಕುಲು, ಮೊಕ್ಲೆ, ಅಕುಲು, ಅಕ್ಲೆ, ಮೇರು, ಮೆರೆ, ಆರು, ಅರೆ, ಉಂದು, ಉಂದೆ ಅಥವಾ ನೆ, ಅವು, ಅವೆ ಅಥವಾ ಐ, ನೇಕುಲು, ನೆಕ್ಲೆ, ಐಕುಲು, ಐಕ್ಲೆ. ಈ ಪದಗಳಿಗೆ ಕರ್ಣ ವಿಭಕ್ತಿ ಪ್ರತ್ಯಯ ದು ಅನ್ನು ಸೇರಿಸಬೇಕು. ಎನ ಪ್ಲಸ್ ದು, ಎನಡ್ದು ಅಂದರೆ ನನ್ನಿಂದ. ನಮ ಪ್ಲಸ್ ದು, ನಮರ್ದು ನಮ್ಮಿಂದ. ಎಂಕ್ಲೆ ಪ್ಲಸ್ ದು, ಎಂಕ್ಲೆರ್ದು ನಮ್ಮಿಂದ. ನಿನ ಪ್ಲಸ್ ದು, ನಿನರ್ದು ನಿನ್ನಿಂದ. ಹಾಗೆ ಇರೆಡ್ದು ನಿಮ್ಮಿಂದ, ನಿಕ್ಲೆಡ್ದು ನಿಮ್ಮಿಂದ, ಇಂಬೇಡ್ದು ಇವನಿಂದ, ಆಯೆಡ್ದು ಅವನಿಂದ, ಮೊಲೆಡ್ದು ಇವಳಿಂದ, ಅಲೆಡ್ದು ಅವಳಿಂದ, ಮಕ್ಳೆಡ್ದು ಇವರಿಂದ, ಅಕ್ಲೆಡ್ದು ಅವರಿಂದ, ಮೇರೆಡ್ದು ಇವರಿಂದ, ಅರೆಡ್ದು ಅವರಿಂದ, ಉಂದೆಡ್ದು ಅಥವಾ ನೇಡ್ದು ಇದರಿಂದ, ಅವೆಡ್ದು ಅಥವಾ ಐಡ್ದು ಅದರಿಂದ, ನೆಕ್ಲೆಡ್ದು ಇವುಗಳಿಂದ, ಐಕ್ಲೆಡ್ದು ಅವುಗಳಿಂದ. ಸರಿ, ಈಗ ಕರ್ಣ ವಿಭಕ್ತಿಯಲ್ಲಿ ಕೆಲವು ವಾಕ್ಯಗಳನ್ನು ನೋಡುವ. ಶಾಲೆಡ್ದು ಬತ್ತೆ ಅಂದರೆ ಶಾಲೆಯಿಂದ ಬಂದೆನು. ಮರಡ್ದು ತಾರಾಯಿ ಬೂರುಂಡು, ಮರದಿಂದ ತೆಂಗಿನಕಾಯಿ ಬಿದ್ದಿತು. ನಮ್ಮ ಕೈಡ್ದು ಬೇಲೆ ಮಲ್ಪುವ, ನಾವು ಕೈಗಳಿಂದ ಕೆಲಸ ಮಾಡುತ್ತೇವೆ. ಯಾನು ಆಯಡ್ದು ಮೋಸ ಪೋಯೆ, ನಾನು ಅವನಿಂದ ಮೋಸ ಹೋದೆನು. ರಾಮೆ ಭೀಮೆರ್ದು ಮಲ್ಲ, ರಾಮನು ಭೀಮನಿಗಿಂತ ದೊಡ್ಡವನು. ಮುಂದಿನದು ಸಂಪ್ರದಾನ ವಿಭಕ್ತಿ. ಸಂಪ್ರದಾನ ವಿಭಕ್ತಿ ಪ್ರತ್ಯಯ ಕು ಅಥವಾ ಗು, ಕನ್ನಡದಲ್ಲಿ ಕೆ ಅಥವಾ ಗೆ. ಮೊದಲಿಗೆ ಎಲ್ಲ ಸರ್ವನಾಮಗಳನ್ನು ಸಂಪ್ರದಾನ ವಿಭಕ್ತಿಯಲ್ಲಿ ಬರೆಯುವ. ಎನ ಪ್ಲಸ್ ಕು, ಎಂಕ್ ಅಂದರೆ ನನಗೆ. ನಮ ಪ್ಲಸ್ ಕು, ನಮಕ್ ಅಥವಾ ನಂಕ್ ಅಂದರೆ ನಮಗೆ. ಎಂಕ್ಲೆ ಪ್ಲಸ್ ಕು, ಎಂಕ್ಲೆಗು ಅಂದರೆ ನಮಗೆ. ಹಾಗೆ ನಿಕ್ ನಿನಗೆ, ಇರೆಗು ನಿಮಗೆ, ನಿಕ್ಲೆಗು ನಿಮಗೆ, ಇಂಬೆಗು ಇವನಿಗೆ, ಆಯೆಗು ಅವನಿಗೆ, ಮೊಲೆಗು ಇವಳಿಗೆ, ಅಲೆಗು ಅವಳಿಗೆ, ಮೊಕ್ಲೆಗು ಇವರಿಗೆ, ಅಕ್ಲೆಗು ಅವರಿಗೆ, ಮೇರೆಗು ಇವರಿಗೆ, ಅರೆಗು ಅವರಿಗೆ, ಉಂದೇಕು ಅಥವಾ ನೇಕ್ ಇದಕ್ಕೆ, ಅವೇಕು ಅಥವಾ ಐಕ್ ಅದಕ್ಕೆ, ನೆಕ್ಲೆಗು ಇವುಗಳಿಗೆ, ಐಕ್ಲೆಗು ಅವುಗಳಿಗೆ. ಸರಿ, ಈಗ ಸಂಪ್ರದಾನ ವಿಭಕ್ತಿಯಲ್ಲಿ ಕೆಲವು ವಾಕ್ಯಗಳನ್ನು ನೋಡುವ. ದೈಕ್ಲೆಗು ನೀರು ಪಾಡ್ಲ, ಗಿಡಗಳಿಗೆ ನೀರು ಹಾಕು. ಇಲ್ಲಿ ಗು ಪ್ರತ್ಯಯವನ್ನು ದೈಕ್ಲು ಎಂಬ ಪದಕ್ಕೆ ಸೇರಿಸಲಾಗಿದೆ. ದೈಕ್ಲು ಅಂದರೆ ಗಿಡಗಳು. ಆಯೆಗು ಕೊರ್ಲ, ಅವನಿಗೆ ಕೊಡು. ಆಯೆ ಊರುಗು ಪೋಯೆ, ಅವನು ಊರಿಗೆ ಹೋದನು. ಎಂಕು ಬೇಜಾರಾಪುಂಡು, ನನಗೆ ಬೇಜಾರಾಗುತ್ತದೆ. ಆಯೆಗು ಬಾಜೆಲಾಪುಂಡು, ಅವನಿಗೆ ಬಾಯಾರಿಕೆ ಆಗುತ್ತದೆ. ಎಂಕ್ ಅವು ಇಷ್ಟ,
ನನಗೆ ಅದು ಇಷ್ಟ. ಆಯೆಗೂ ಬುದ್ಧಿ ಇಜ್ಜಿ, ಅವನಿಗೆ ಬುದ್ಧಿ ಇಲ್ಲ. ಅರೆಗೂ ಒರಿ ಮಗೆ ಉಲ್ಲೆ, ಅವನಿಗೆ ಒಬ್ಬ ಮಗ ಇದ್ದಾನೆ. ಆಯೆಗೂ ಕಾಸು ಬೋಡು, ಅವನಿಗೆ ದುಡ್ಡು ಬೇಕು. ಎಂಕ್ ಈ ಬೋಡು, ನನಗೆ ನೀನು ಬೇಕು. ಹಾಲು ಪೇರಿಗೆ ಪೋಯಲು, ಅವಳು ಹಾಲಿಗೆ ಹೋದಳು. ವನಸ್ಸಿಗೂ ಪೊರ್ತಾಂಡು, ಊಟಕ್ಕೆ ಹೊತ್ತಾಯಿತು. ದಿನಕ್ಕೂ 2 ಸರ್ತಿ, ದಿನಕ್ಕೆ 2 ಸಲ. 10 ರೂಪಾಯಿಗೆ ಅವೇನು ಮಾರಿಯೆ, 10 ರೂಪಾಯಿಗೆ ಅದನ್ನು ಮಾರಿದೆನು. 3 ಗಂಟೆಗೆ ಬಲ, 3 ಗಂಟೆಗೆ ಬಾ. ಬಯ್ಯಗೆ ಪೋ, ಸಂಜೆ ಹೋಗು. ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಉಳಿದ ವಿಭಕ್ತಿಗಳನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.